ಬ್ರೆಕ್ಸಿಟ್ನಿಂದ ಭಾರತ ಹಾಗೂ ಯುರೋಪ್ ಒಕ್ಕೂಟದ ಮೇಲೆ ಯಾವುದೇ ಪರಿಣಾಮ ಆಗೋದಿಲ್ಲ. ಭಾರತದೊಂದಿಗಿನ ಸಂಬಂಧ, ಒಪ್ಪಂದ, ಬದ್ಧತೆಗಳು ಎಂದಿನಂತೆ ಮುಂದುವರಿಯಲಿದೆ ಎಂದು ಐರೋಪ್ಯ ಒಕ್ಕೂಟದ ಭಾರತೀಯ ರಾಯಭಾರಿ ಥಾಮಸ್ ಕೊಜ್ಲೋಸ್ಕಿ ಹೇಳಿದ್ದಾರೆ. ಮಣಿಪಾಲದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಭಾರತದಲ್ಲಿನ ನವೀನ ಉದ್ಯಮಗಳಿಗೆ ಐರೋಪ್ಯ ಒಕ್ಕೂಟ ಸಾಕಷ್ಟು ಬೆಂಬಲ ನೀಡುತ್ತಿದೆ. ಈಗಾಗಲೇ ಇನ್ಕ್ಯುಬೇಟರ್ ನೆಟ್ವರ್ಕ್ ಜಾರಿಯಲ್ಲಿದ್ದು, ಇದರ ಮೂಲಕ ಐರೋಪ್ಯ ದೇಶಗಳ ಸಾಕಷ್ಟು ಸಣ್ಣ ಮತ್ತು ಬೃಹತ್ ಉದ್ಯಮಗಳು ಭಾರತದಲ್ಲಿವೆ. ಭಾರತ ಸರ್ಕಾರ ಕೂಡ ಇದಕ್ಕೆ ಸಹಕರಿಸಿದೆ ಎಂದರು. A project on joint project on influenza vaccine, on water management, only as an example. We under the Erasmus Plus program, so far we have had in Europe almost 6,000 Indian students, participants of that project. And it's very important to underline that among them 250 Erasmus alumni are from Karnataka. ನವೀಕರಿಸಬಹುದಾದ ಇಂಧನ, ನೀರಿನ ನಿರ್ವಹಣೆ ಮತ್ತು ಪರಿಸರ ಸಹಿಯ ಇಂಧನ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಿದ್ದೇವೆ. ಕರ್ನಾಟಕದಲ್ಲಿ ಐರೋಪ್ಯ ಒಕ್ಕೂಟ ಬೆಂಬಲಿತ ಉದ್ಯಮಗಳಿವೆ ಎಂದರು. Hundreds of startups mainly from Karnataka. And that project is very much supported by us, by the European Union and by the Indian government, because I discuss this issue very often with the Secretary of the DIPP and the Minister for Commerce and Industry, and with NITI Aayog, and we are on the same line. As a follow-up to that, 2 months ago we launched the EU-India Incubators Network with some financial resources provided by us. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಾಹೆಯ ಸಹ ಕುಲಾಧಿಪತಿ ಎಚ್.ಎಸ್. ಬಳ್ಳಾಲ್, ಯುರೋಪಿಯನ್ ಯೂನಿಯನ್ನ ಫೆಡರಿಕ್ ಶಂಪಾ, ಅನಿಲ್ ಪಟ್ನಿ ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.